ಬಂಟರಯಾನಿ ನಾಡವರ ಮಾತೃ ಸಂಘದ ವತಿಯಿಂದ ನಡೆಸಲ್ಪಡುವ ಶ್ರೀರಾಮಕೃಷ್ಣ ಶಾಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ಇವರ ಸಹಯೋಗದಿಂದ ಹೋಬಳಿ ಮಟ್ಟದ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ HR ಈಶ್ವರ್ ಅವರು ಉದ್ಘಾಟಿಸಿದರು. ಶ್ರೀರಾಮಕೃಷ್ಣ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಡಾಕ್ಟರ್ ಬಿ ಸಂಜೀವ್ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಲಿಲ್ಲಿ ಪಾಯಸ್, ನೋಡಲ್ ಅಧಿಕಾರಿ ರೂತ್ ಕ್ಯಾಸ್ಟ್ಲಿನ್, ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಬಬಿತಾ ಕೃಷ್ಣ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅನೀಶ್ ರಾವ್, ಶಾಲಾ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಸಿಲ್ಲಾ ಡಿಸೋಸ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಾಲಾ ಉಪಪ್ರಾಂಶುಪಾಲೆ ರೂಪಾ ಸ್ವಾಗತವನ್ನು ಕೋರಿದ್ರು. ಶಿಕ್ಷಕರಾದ ಪಾರ್ಶ್ವನಾಥ್ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶಾಲಾ ದೈಹಿಕ ಶಿಕ್ಷಣ ನಿರ್ದೇಶಕಿ ಯಶೋಧ ನಾಯಕ್ ವಂದನಾರ್ಪಣೆಗೆ ಇದ್ರು. 18 ತಂಡಗಳು ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಂಡು ಕ್ರೀಡಾ ಕೌಶಲ್ಯವನ್ನು ಪ್ರದರ್ಶಿಸಿದ್ರು. ಶಾಲಾ ಶಿಕ್ಷಕರ ಸಹಕಾರದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಉಡುಗೆ ಸಾಂಪ್ರದಾಯಿಕವಾಗಿರಲಿ ಆಧುನಿಕವಾಗಿರಲಿ, ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಮನ ಸೆಳೆಯುವ ಏಕೈಕ ಉಡುಗೆ ಅಂದರೆ ಸೀರೆ. ನಮ್ಮಲ್ಲಿ ಎಲ್ಲಾ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲೇ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪಾರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ NH66 ಮುಲ್ಕಿ.